ಹುಡುಗರ ಬ್ಯಾಚ್ ಬಾಯ್ಸ್ ಬಾಯ್ಸ್ ಓಕೆ. ನೀವು ಓಡ್ಲಿಕ್ಕಿದ್ದೀರಾ, ಸ್ಟ್ರೈನ್ ಮಾಡ್ಕೊಳ್ಬೇಡಿ, ಬಾಡಿಗೆ ಲೈಟ್ ಆಗಿ ಮಾಡ್ಕೊಳ್ಳಿ. ಆ್ಯಂಡ್ ಬಂತೊಂದು ಕಲಾಕೃತಿ ಸರ್ವಾಂಗ ನರಮತಿ عندي خش يا اخي تفوز والله خشب صحيح عندي الكراس قوية يا الحبيب وانزل بالصوت خطبها نصيب تعطيها كف ونسجد خير خليك شديد عطيك صف فريزة تزيد عليها شوي عندي فريزة يا اخي تفوز والله خشب صحيح يا اخي تفوز عندي خش صحيح يا اخي تفوز والله خشب صحيح هلا هلا زين نكاح حلو. ಉಜಿರೆಯಲ್ಲಿ ರೈನೋಥಾನ್ 2026 ಬಹಳ ಅಭೂತಪೂರ್ವವಾಗಿ ನಡೀತಾ ಇದೆ. ರೈನೋಥಾನ್ ಬಗ್ಗೆ ಓಡುವವರು ಯಾವ ರೀತಿ ಓಡ್ತಾ ಇದಾರೆ, ಓಡಿದವರು ಏನಂದ್ರು, ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರಮುಖರು ರೈನೋಥಾನ್ ಬಗ್ಗೆ ಏನಂದ್ರು ಕೇಳಿ. ಉಜಿರೆಯ ಮ್ಯಾರಥಾನ್ ನಲ್ಲಿ ಹರೀಶ್ ಪುಂಜೆ ಅವರು ಕುಣಿದಿದ್ದಾರೆ, ಜುಂಬಾ ಡ್ಯಾನ್ಸ್ ಮಾಡಿದ್ದಾರೆ. ಸರ್ ಏನ್ ಹೇಳ್ತೀರಿ? ಒಂದು ಬೆಳ್ತಂಗಡಿಯ ಯುವಜನತೆಗೆ ಒಂದು ಒಳ್ಳೆಯ ಕಾನ್ಸೆಪ್ಟ್ ಅನ್ನು ರೋಟರಿ ಕ್ಲಬ್ನವರು ತಂದು ಕೊಟ್ಟಿದ್ದಾರೆ. ರೈನೋಥಾನ್ ಎನ್ನುವಂತ ಮಳೆಯೊಂದಿಗೆ ಓಟ. ಪ್ರಾಯಶಃ ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ತಾಲೂಕಿನಲ್ಲಿ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಯುವಕರಿಗೆ ಒಂದು ಸ್ಫೂರ್ತಿ ಕೊಡುವಂಥ ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ನವರು ಮಾಡುವಂಥದ್ದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ಇದರಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ಯುವ ಜನತೆಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡತಕ್ಕಂಥ, ಮಾದಕ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ, ಮಾದಕ ಮುಕ್ತವಾಗಿರ್ತಕ್ಕಂಥ ಯುವ ಜನತೆಯನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಪ್ರೇರಣೆ ಈ ಒಂದು ರೈನೋಥಾನ್ನ ಮೂಲಕ ಸಿಗುವಂಥದ್ದು. ಆ ಮೂಲಕ ಒಂದು ಸ್ವಾಸ್ಥ್ಯಪೂರ್ಣವಾಗಿರ್ತಕ್ಕಂಥ ಸಮಾಜ, ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. 2ನೇ ವರ್ಷಕ್ಕೆ ಯಶಸ್ವಿಯಾಗಿ ನಡೀತಾ ಇದೆ. ಪೂಜ್ಯ ಕಾವಂದರ ಆಶೀರ್ವಾದದ ಮೂಲಕ ಈ ಒಂದು ರೈನೋಥಾನ್ ಕಾರ್ಯಕ್ರಮ ಏನು ಇವತ್ತು ಸಂಪನ್ನಗೊಂಡಿದೆ. ಬಹಳ ಖುಷಿಯಾಗಿದೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ. ಡ್ಯಾನ್ಸ್ ಬಗ್ಗೆ ಹೇಳಿ. ನಮಗೊಂದು ಅವಕಾಶ ಯುವಕರ ಜೊತೆ ಒಂದು ಏನು ಜುಂಬಾ ಡ್ಯಾನ್ಸ್ ನಲ್ಲಿ ಭಾಗವಹಿಸುವಂತ ಒಂದು ಅವಕಾಶವು ರೋಟರಿ ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ವಿಶ್ವವನ್ನ ಕಾಡುತ್ತಿರುವಂತಹ ಅತ್ಯಂತ ದೊಡ್ಡ ಸಮಸ್ಯೆ, ಯುವ ಭಾರತವನ್ನ ಕಾಡುತ್ತಿರುವಂತಹ ಅತ್ಯಂತ ದೊಡ್ಡ ಸಮಸ್ಯೆ ಮಾದಕ ವ್ಯಸನ. ಇದರ ವಿರುದ್ಧ ಏನು ಜಾಗೃತಿಯ ಕಾರ್ಯಕ್ರಮ ಇದೆ, ಇದು ಅತ್ಯಂತ ಅರ್ಥಪೂರ್ಣ ಮತ್ತು ಸಕಾಲಿಕ. ಇದು ಆಗ್ಲೇಬೇಕಾದಂತಹ ಕಾರ್ಯಕ್ರಮ. ಬಹಳ ಅಚ್ಚುಕಟ್ಟಾಗಿದೆ. ನಾನು ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರೋದು ಅಂತ ಹೇಳಿದ್ರೆ, ಇಂತಹ ಒಂದು ಕಾರ್ಯಕ್ರಮ ಇದು ಮಾದರಿಯಾಗಿದೆ. ಎಲ್ಲರೂ ಈ ತರ ಕಾರ್ಯಕ್ರಮ ಮಾಡಬೇಕು. ಮತ್ತೆ ವಿಶೇಷವಾಗಿ ಮಕ್ಕಳಲ್ಲಿ ಮಾದಕ ವಸ್ತುವಿನ ನಾನು ಸ್ವತಃ ತಗೊಳ್ಬಾರ್ದು ಅನ್ನೋ ಒಂದು ಪ್ರಜ್ಞೆ ಇಲ್ಲಿ ಮೂಡ್ತಾ ಇದೆ. ಅಂಡ್ ತುಂಬ ಬೆಳಿಗಿನ ಒಂದು ಸೆಷನ್ಸ್ ತುಂಬ ವೈಬ್ರೇಟಿವ್ ಆಗಿತ್ತು. ಮತ್ತೆ ಎಲ್ಲವೂ ಸಮಯಕ್ಕೆ ಸರಿಯಾಗಿ ನಡೆದಿದೆ. ಥ್ಯಾಂಕ್ ಯು ರೋಟರಿ ಕ್ಲಬ್ ಬೆಳ್ತಂಗಡಿ, ಮತ್ತೆ ಇಲ್ಲಿ ಪೂಜೆ ಕಾವಂದರಿಗೆ ಆಗಿರ್ಬೋದು, ಮತ್ತೆ ಎಲ್ಲರಿಗೂ ನಾನು ತುಂಬ ಧನ್ಯವಾದ ಅರ್ಪಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಡ್ರಗ್ ಫ್ರೀ ಭಾರತ, ಡ್ರಗ್ ಫ್ರೀ ಕರ್ನಾಟಕ ಈ ಸ್ಲೋಗನ್ನೊಂದಿಗೆ ಪ್ರಾರಂಭವಾದ ವ್ಯಸನ ಮುಕ್ತ ಭಾರತ, ಡ್ರಗ್ ಫ್ರೀ ಉಜಿರೆ ಆಗಲಿ, ಡ್ರಗ್ ಫ್ರೀ ಬೆಳ್ತಂಗಡಿ ಆಗಲಿ ಅಂತೇಳಿ ಆಶಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಅಧ್ಯಾಪಕರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಈ ರೈನೋಥಾನ್ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಎಲ್ರಿಗೂ ನಮಸ್ಕಾರ. ಬಹಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ.
ಯುವ ಮನಸ್ಸುಗಳನ್ನು ಒಟ್ಟುಗೂಡಿಸಿ ರೈನಾಥಾನ್ ಅನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕಾಲೇಜಿನ ಈ ಅಂಗಣದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ವಿಶೇಷ ಕಾರ್ಯಕ್ರಮಕ್ಕೆ, ಅದು ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ 2ನೇ ಬಾರಿ ಆಯೋಜಿಸಿದಂತಹ ಒಂದು ಕಾರ್ಯಕ್ರಮ ಮನಸ್ಸಿಗೆ ಯೋಚನೆ ಆಲೋಚನೆಗಳ ನಡುವೆ ಎಲ್ಲರಿಗೂ ಸಂತೋಷ ಹಾಗೂ ಉಲ್ಲಾಸವನ್ನು ಕೊಟ್ಟಿದೆ. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳುತ್ತಾ, ವಿಶೇಷವಾಗಿ ಪೂಜ್ಯ ಕಾವಂದರ ಆಶೀರ್ವಾದ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಈ ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ಆಗಿದೆ ಅನ್ನೋದು ನನ್ನ ಮನಸ್ಸಿನ ಭಾವನೆ. ಎಲ್ರಿಗೂ ಶುಭವಾಗಲಿ. ಜೈ ಶ್ರೀರಾಮ್, ಜೈ ಭಾರತ್ ಮಾತೆ. ಸಹಭಾಗಿತ್ವವನ್ನ ವಹಿಸಿಕೊಂಡಿದ್ರು ಇಂದಿರಾನಗರ ರೋಟರಿ ಅವರು ಬೆಂಗಳೂರಿಂದ ಬಂದು ನಮ್ಮ ಊರಿನಲ್ಲಿ ಒಂದು ಓಟಕ್ಕೆ ಮತ್ತು ವ್ಯಸನ ಮುಕ್ತ ಭಾರತದ ಸಂಕಲ್ಪ ಇಟ್ಕೊಂಡಿದ್ದೀರಿ, ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ರೋಟರಿ ಬೆಂಗಳೂರು ಇಂದಿರಾನಗರ ನಮ್ಮ ರೋಟರಿ ಬೆಳ್ತಂಗಡಿ ಒಟ್ಟಿಗೆ ಸಹಯೋಗದೊಂದಿಗೆ ಈ ಒಂದು ರೈನಾಥಾನ್ ಅಂತೇಳಿ ಒಂದು ಕಾರ್ಯಕ್ರಮನ ಕಳೆದ ವರ್ಷದಿಂದ ಹಮ್ಮಿಕೊಂಡಿದ್ದು, ವ್ಯಸನ ಮುಕ್ತ ಭಾರತ ಈ ಒಂದು ಧ್ಯೇಯದಡಿ ಈ ರೋಟರಿ ಬೆಳ್ತಂಗಡಿಯ ಒಂದು ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿದೆ. ಒಂದು 2,000 ರನ್ನರ್ಸ್ ಈ 4K ಮತ್ತು 8K ಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವೊಂದು ಸರಿಯಾಗಿ ಈ SDM ಕಾಲೇಜ್ ಆವರಣದಲ್ಲಿ ಇದು ನಡೀತಾ ಇರೋದು. ಮಕ್ಕಳು ಈಗಿನ ಕಾಲದಲ್ಲಿ ತಮಗೆಲ್ಲ ಗೊತ್ತಿದೆ, ವ್ಯಸನ ಮುಕ್ತ ಯಾವ ತರ ನಮಗೆ ಯಂಗರ್ ಜನರೇಷನ್ಗೆ ಅಫೆಕ್ಟ್ ಆಗ್ತಾ ಇದೆ ಅಂತ. ಆ ಒಂದು ಮೆಸೇಜ್ ಖಂಡಿತ ಹೋಗ್ಲಿ. ನಮ್ಮ ರೋಟರಿ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳ ಸಂಸ್ಥೆಗಳ ಸಹಯೋಗದಿಂದ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗ್ತಾ ಇದೆ. ಇದು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಲಿ, ಇದು ಜಾಸ್ತಿ ಅಟ್ರಾಕ್ಟ್ ಆಗಿ ಇನ್ನು ಮುಂದೆ ಇದು ಬೆಳೀಲಿ ಅಂತೇಳಿ ಆ ಒಂದು ನಮ್ಮ ಧ್ಯೇಯ ಏನಿದೆ ವ್ಯಸನ ಮುಕ್ತ ಭಾರತ, ಅದನ್ನ ಒಂದು ಧ್ಯೇಯ ಮುಟ್ಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮ್ಮ ಮಾಜಿ ಅಧ್ಯಕ್ಷರಾದಂಥ ಸುಪ್ರಿಯಾ ಕಂದಾರಿ ಅವರಿದ್ದಾರೆ. ನಾನು ರೊಟೇರಿಯನ್ ಜಗದೀಶ್, ಪಾಸ್ಟ್ ಪ್ರೆಸಿಡೆಂಟ್ ರೋಟರಿ ಬೆಂಗಳೂರು ಇಂದಿರಾನಗರ. ಮೇಡಮ್, ಏನ್ ಹೇಳ್ತೀವಿ? ನಮಗೆ ತುಂಬಾ ಖುಷಿ ಈ ತರ. ವಿ ಆರ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ರನ್, ಎಸ್ಪೆಷಲಿ ಫಾರ್ ದ ಯಂಗ್ಸ್ಟರ್ಸ್. I congratulate Rotary Beltangadi on such a successful run. It's so nice to see 2,000 runners on a rainy morning. Unfortunately, it's not raining today, but wishing them all success in giving the message to the youngsters that a drug-free world is the best world to live in. ನಮ್ಮ ಉಜಿರೆಯಲ್ಲಿ ಅಭೂತಪೂರ್ವವಾದಂತಹ ರೈನಾಥಾನ್ ಕಾರ್ಯಕ್ರಮ ಆಗಿದೆ, ಏನ್ ಹೇಳ್ತೀರಿ? ನೀವು ಹೇಳಿದ ಹಾಗೆ ಬಹಳ ಅಭೂತಪೂರ್ವ. ಯಾಕೆಂತ ಹೇಳಿದ್ರೆ ಉಜಿರೆ ರೈನಾಥಾನ್ 2026 ಈ ಕಾರ್ಯಕ್ರಮದಲ್ಲಿ 1,700ಕ್ಕೂ ಮಿಕ್ಕಿ ಜನ ಇದರಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಬಹಳ ದೊಡ್ಡ ವಿಷಯ. ಇವತ್ತು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ವ್ಯಸನ, ನಮ್ಮ ಮಾದಕ ವಸ್ತು ಸೇವನೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಚಟಗಳು, ಅದು ದೂರ ಆಗಬೇಕು. ಆರೋಗ್ಯಪೂರ್ಣವಾದ ಒಂದು ಸಮಾಜ ಅದು ಭಾರತದಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ದೃಷ್ಟಿಯಲ್ಲಿ ಇವತ್ತು ರೋಟರಿ ಕ್ಲಬ್ ಬೆಳ್ತಂಗಡಿ ಮತ್ತು ಅವರ ಜೊತೆ ಸೇರಿದಂತಹ ಎಲ್ಲ ಸಂಸ್ಥೆಗಳು ಇವತ್ತು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನಮ್ಗೆಲ್ಲರಿಗೂ ಒಂದು ರೀತಿಯಲ್ಲಿ ಒಂದು ಭರವಸೆ ತಂದಿದೆ ಅಂತ ಹೇಳ್ಬೋದು. ಸರ್, ಈಗ ಬಹಳ ಗೌಜಿ ಗಮ್ಮತ್ತು ಅಂತ ಉಂಟು. ಮತ್ತೆ 4K ಇರ್ಬೋದು, 8K ಇರ್ಬೋದು, ಎಲ್ಲದಕ್ಕೂ ದೊಡ್ಡ ಮಟ್ಟಿನ ರಿಜಿಸ್ಟ್ರೇಷನ್ ಆಗಿದೆ. ನಾನು ಹೇಳಿದ ಹಾಗೆ 1,700ಕ್ಕೂ ಮಿಕ್ಕಿ ಇಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವ ಜನತೆ ಬಹುಶಃ ಒಳ್ಳೆಯ ದಾರಿಯಲ್ಲಿ ಹೋದ್ರೆ ಬಹುಶಃ ನಮ್ಮ ದೇಶದ ಒಂದು ಭವಿಷ್ಯತ್ತಿನ ಬಗ್ಗೆ ನಾವು ಚಿಂತೆ ಮಾಡಬೇಕಾದ್ದೇ ಇಲ್ಲ. ಹಾಗಾಗಿ ಇದು ಒಳ್ಳೆಯ ಒಂದು ಚಿಂತನೆ ಮತ್ತು ಒಳ್ಳೆಯ ಅದಕ್ಕೆ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 50 ವರ್ಷ ಆಗಿದೆ. ಯುವಕರನ್ನ ನಾಚಿಸುವ ರೀತಿಯಲ್ಲಿ ಓಡಿದಂಥವ್ರು ಲೋಕೇಶ್ ಅವರು, ಪುತ್ತೂರಿನವರು. ಸರ್ ನಮಸ್ತೆ, ಏನು ನಡೆತಿದ್ದೀರಿ? ಸರ್, ಇವತ್ತು ಉಡುಪಿನಲ್ಲಿ ಒಂದು ರ್ಯಾಲಿಯನ್ನು ನಡೆಸಿದ್ದಾರೆ. ಅದೇ ಅಂತ ಹೇಳಿದ್ರೆ ಒಂದು ಯಾಕಂದ್ರೆ ಒಂದು ಎಲ್ಲರಿಗೆ ಓಡಬೇಕು ಅಂತ ಎಲ್ಲರಿಗೂ ಗೊತ್ತಿಲ್ಲ. ನಮ್ಮ ಫಿಸಿಕಲ್ ಫಿಟ್ನೆಸ್ಗೋಸ್ಕರ ನಾವು ಓಡ್ತಿದ್ವಿ, ನಾವು ಪ್ರೈಸ್ಗೋಸ್ಕರ ಓಡ್ತಿದ್ಲ. ಎಲ್ಲರನ್ನ ಒಂದು ಕಾಂಪಿಟೇಷನ್ ಮಾಡಬೇಕು ಅಂದರೆ ಇವತ್ತು ನಾವು ಒಂದು ಪ್ರಾಕ್ಟೀಸ್ ಮಾಡಿದರೆ ಅದು ನೆಕ್ಸ್ಟ್ ಡೇ ಇಂಪ್ರೂವ್ಮೆಂಟ್ ನಾವು ತೋರಿಸ್ಲಿಕ್ಕೋಸ್ಕರ ನಾವು ಓಡ್ತೇವೆ ಹೊರತು ಮತ್ತು ಪ್ರೈಸ್ ಏನಿಲ್ಲ. ಅದು ಗೌರವ ನಮ್ಮ ಇದಕ್ಕೋಸ್ಕರ ಕೊಡ್ತಾರೆ, ಟ್ರೋಫಿ ಎಲ್ಲ ಕೊಡ್ತಾರೆ. ಅದೊಂದು ಎಲ್ಲರ ಮುಂದೆ ಕೊಡೋದು ನಮ್ಮದೊಂದು ರೆಸ್ಪೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಅಂದರೆ ತುಂಬ ಸಂತೋಷ ಇದೆ ಸರ್. ಆದರೂ ನೀವೇನು ಮಾಡ್ತಿದ್ದೀರಿ? ನಾನು ಎಕ್ಸ್ ಆರ್ಮಿ, ಈಗ ನಾನು ಬೈಕಂಪಾಟಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಪುತ್ತೂರಲ್ಲಿ? ಪುತ್ತೂರಲ್ಲಿ ಕುಂಬ್ರ. ಹೌದು. ಓಕೆ, ಹೇಗೆ ಅನಿಸ್ತು ಸರ್ ರೈನಾಥಾನ್?
ರೈನೋಥಾನ್ ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ ಜೊತೆ ಓಡೋದಂದ್ರೆ ಒಂದು ಒಳ್ಳೆ ಕಾಂಪಿಟೇಷನ್. ವಯಸ್ಸಾದವ್ರ ಜೊತೆ ಓಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇಲ್ಲ. ಅಂದರೆ ಒಂದು ಸ್ಟೂಡೆಂಟ್ ಜೊತೆ ಸಣ್ಣ ಏಜ್ ಜೊತೆ ನಾವು ಓಡೋದು, ಒಂದು ಯಂಗ್ ಏಜ್ ಏನು ಎಷ್ಟರ ಮಟ್ಟಿಗೆ ಓಡ್ಬೋದು, ನಮ್ಮದೇನು ತಾಕತ್ತಿದೆ ಅಂತ ಒಂದು ತೋರಿಸಿಕೊಡ್ತೀವಿ ಅಷ್ಟೇ. ಅದು ಒಂದು ಖುಷಿ ಇದೆ ಸರ್. ನನ್ನ ಹೆಸರು ಸುರೇಶ್ ಪಟ್ನಗೆರೆ ಅಂತ ಹೇಳ್ಬಿಟ್ಟು. ನಾನು ಮಂಗಳೂರಿನಲ್ಲಿ KOCL ವರ್ಕ್ ಮಾಡೋದು. ನಮ್ಮದು ಸ್ವಂತ ಊರು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕಡೂರು ತಾಲೂಕು ಪಟ್ನಗೆರೆ. ನಾನು 2020ರಿಂದ ಮ್ಯಾರಥಾನ್ ರನ್ ಮಾಡ್ತಾ ಇದ್ದೀನಿ. 5 ಕಿಲೋಮೀಟ್ರ್ 10 ಕಿಲೋಮೀಟ್ರು. ಬಂದಿದ್ದ ಹಣನೆಲ್ಲ ಸರ್ಕಾರಿ ಮಕ್ಕಳು, ಬಡ ಮಕ್ಕಳುಗಳಿಗೆ ಪ್ರೈಸ್ ಅಮೌಂಟ್ನೆಲ್ಲ ಸ್ಟೇಷನರೀಸ್ ಕೊಡಲಿಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಅದನ್ನ ಮೆಚ್ಚಿ ನಮ್ಮ ಚಿಕ್ಕಮಗಳೂರು ಸಾಹಿತ್ಯ ಪರಿಷತ್ತಿಂದ ಕಲಾರತ್ನ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಸಾಕಷ್ಟು ಲಯನ್ಸ್ ಎಲ್ಲ ಪ್ರಶಸ್ತಿ ಕೊಟ್ಟಿದ್ದಾರೆ. ಈಗಲೂ ಸಹ ಪ್ರೈಸ್ ಬಂದರೆ ನಾನು ಅದು ಸರ್ಕಾರಿ ಶಾಲೆಗಳಿಗೆ ಕೊಡೋ ಒಂದು ಸಂಕಲ್ಪ ಮಾಡಿದ್ದೀನಿ. 2020ರಿಂದ ಇಲ್ಲಿವರೆಗೂ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನಾನು ಇದು ಪ್ರಪ್ರಥಮವಾಗಿ ಭಾಗವಹಿಸ್ತಾ ಇರುವ ಇವೆಂಟ್. ಅದರಲ್ಲಿ ಹೇಗಂದರೆ ಇದು ನನಗೆ ಹೊಸ ಅನುಭವ ಕೂಡ. ಈ ಥರ ಇಷ್ಟು ಅನುಕೂಲತೆ ಇದೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಬಟ್ STMನವರು ಮಾಡಿರೋದ್ರಿಂದಾಗಿ ಇದರ ಅಚ್ಚುಕಟ್ಟತನ ಮತ್ತು ಇದರ ಸಂಯೋಜನೆ ಹಾಗೂ ಇವರು ತೆಗೆದುಕೊಂಡವರ ಟ್ರಾಫಿಕ್ ಅರೇಂಜ್ಮೆಂಟ್ಸ್ ಭಾಳ ಹೈ ಕ್ಲಾಸ್ ಆಗಿತ್ತು. ಅಷ್ಟನ್ನು ನಾನು ಹೇಳ್ಬೋದು. ನಾನು ರೊಟೇರಿಯನ್ ಶ್ರೀಕಾಂತ್ ಕಾಮತ್ ಅಂತೇಳಿ, ವಿನಾಯಕ ರೈಸ್ ಇಂಡಸ್ಟ್ರಿ ಮಾಲಕರು. ನಾವು ಪ್ರತಿ ವರ್ಷ ರೋಟರಿಯಲ್ಲಿ ಮಾಡ್ತೇವೆ. ಈ ವರ್ಷ ನಾನು ಭಾಗವಹಿಸಿದ್ದೇನೆ. 8 ಕಿಲೋಮೀಟರ್ ಫಿನಿಶ್ ಮಾಡಿದ್ದೇನೆ. 1.25 ಗಂಟೆ. ನಾವು ಡೈಲಿ ಓಡ್ತೇವೆ. 1 ಕಿಲೋಮೀಟರ್, 1 ಕಿಲೋಮೀಟರ್ ಜಾಸ್ತಿ. ಭಾರಿ ಖುಷಿ ಆಗ್ತದೆ. ಒಳ್ಳೆದಾಗಿ ಅರೇಂಜ್ ಮಾಡಿದೆ. ಫಸ್ಟ್ ಕ್ಲಾಸ್ ಆಗಿದೆ. ಅರೇಂಜ್ಮೆಂಟ್ಸ್ ಒಳ್ಳೆದಾಗಿದೆ. ಮಳೆ ಮಳೆ ಬರಬೇಕಿತ್ತು. ಸ್ವಲ್ಪ ಸಣ್ಣ ಮಳೆ ಬಂದ್ರೆ ಒಳ್ಳೇದಿತ್ತು. ರೈನೋಥಾನಿಗೆ ಮಳೆ ಬರಬೇಕು. ಯಾಕಂದ್ರೆ 1 ರೌಂಡ್ ಓಡುವುದರಲ್ಲಿ ನಮ್ಗೆ ಗೊತ್ತಾಗುದಿಲ್ಲ. ಕಡೆ ಮೈ ಬಿಸಿ ಆಗ್ತದೆ. 1 ರೌಂಡ್ ನಂತರ ಅದು ಮಳೆ ಬೇಕಂತ ಕಾಣ್ತದೆ ಅಷ್ಟೇ. ಒಳ್ಳೆದಾಗಿದೆ. ಸೊ ಉಜಿರೆ ರೈನೋಥಾನ್ 2026 ಕಳೆದ ವರ್ಷದ ರೈನೋಥಾನ್ಗಿಂತಲೂ ಉತ್ತಮವಾಗಿ ಮೂಡಿ ಬಂದು ಯಶಸ್ವಿಯಾಗಿ ಬಂದಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ಸಂತೋಷವಾಗ್ತಾ ಇದೆ. 2,000ಕ್ಕೂ ಮಿಕ್ಕಿ ಪಾರ್ಟಿಸಿಪೆಂಟ್ ಸ್ಪರ್ಧಾಳುಗಳು ಭಾಗವಹಿಸಿದ ಈ ರೈನೋಥಾನ್ ಬಹಳ ಒಳ್ಳೆಯ ರೀತಿಯ ಸ್ಪಂದನೆ ನಮಗೆ ದೊರಕಿದೆ. ಅದರಿಂದ ಕ್ಯಾಟಗರೀಸ್ 16, ಈವನ್ ಶಾಲೆ ಮಕ್ಕಳಲ್ಲೂ ಒಂದು 80 ಜನ ಶಾಲೆ ಮಕ್ಕಳನ್ನು ಈ ಬಾರಿ ಓಡಿದ್ದಾರೆ, ಫಿನಿಶ್ ಮಾಡಿದ್ದಾರೆ 4 ಕಿಲೋಮೀಟರ್ ಅನ್ನು. ಹಾಗಾಗಿ 16ರಿಂದ 76 ವರ್ಷದವರೆಗಿನ ವಯಸ್ಕರಲ್ಲಿ ಪುರುಷರು ಹಾಗೂ ಮಹಿಳೆಯರಲ್ಲಿ ಎಲ್ಲರೂ ಭಾಗವಹಿಸಿದ್ದು 8 ಕಿಲೋಮೀಟರ್ ಹಾಗೂ 4 ಕಿಲೋಮೀಟರ್ ರನ್ಗಳನ್ನು ಪೂರ್ಣಗೊಳಿಸಿದ್ದು ಎಲ್ಲರಿಗೂ ಒಂದು ಹೆಮ್ಮೆಯ ಭಾವನೆ ಇದೆ ತಮ್ಮ ದೈಹಿಕ ಸಾಮರ್ಥ್ಯದ ಮೇಲೆ. ಮತ್ತು ನಾವು ಎಲ್ಲಿದ್ದೇವೆ ಅಂತ ಒಂದು ಅವರಿಗೆ ಈಗ ಗೊತ್ತಾಗಿದೆ. ಸೊ ಇದು ಮುಂದಿನ ಹೆಲ್ದಿಯರ್ ಲೈಫ್ ಸ್ಟೈಲ್ಗೆ ನಾಂದಿ ಆಗಲಿ ಅಂತ ನಾನು ಈ ಮೂಲಕ ಮತ್ತೊಮ್ಮೆ ಬಯಸ್ತೇನೆ. ಎಲ್ರಿಗೂ ಎಲ್ಲ ಸ್ಪರ್ಧಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ರೈನೋಥಾನ್ ಉಜಿರೆಯ ಒಂದು ಅತ್ಯಂತ ಆಕರ್ಷಕ ಈವೆಂಟ್ಗಳಲ್ಲಿ ಒಂದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ಉಜಿರೆಯಲ್ಲಿ 10 ಹಲವು ಶಿಕ್ಷಣ ಸಂಸ್ಥೆಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಉಜಿರೆ ಇವತ್ತು ಒಂದು ದೇಶದಲ್ಲಿ ಪ್ರಮುಖ ಶಿಕ್ಷಣ ಕೇಂದ್ರವಾಗಿ ಬೆಳೀತಾ ಇದೆ. ಸುಮಾರು 10-15 ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಉಜಿರೆಯಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು ಎಲ್ಲ ಒಂದು ಒಳ್ಳೆಯ ಸಾಂಸ್ಕೃತಿಕ ಕೇಂದ್ರ ಆಗಿ ಉಜಿರೆ ಬೆಳೀತಾ ಇದೆ. ಇದಕ್ಕೆ ಪೂರಕವಾಗಿ ಕಳೆದ 2 ವರ್ಷಗಳಿಂದ ಉಜಿರೆಯಲ್ಲಿ ರೋಟರಿ, SDM ಶಿಕ್ಷಣ ಸಂಸ್ಥೆಗಳು, 10 ಹಲವು ಸಂಘ ಸಂಸ್ಥೆಗಳು ಸೇರಿ ರೈನೋಥಾನ್ ಅನ್ನುವಂಥ ಒಂದು ಮ್ಯಾರಥಾನ್ ಅನ್ನು ಇಲ್ಲಿ ಆಯೋಜಿಸಿರುವಂಥ ಅತ್ಯಂತ ಸಂತೋಷದ ಸಂಗತಿ. ಈ ರೈನೋಥಾನ್ನ ಮುಖ್ಯವಾಗಿ ಫಿಟ್ನೆಸ್, ಆರೋಗ್ಯದ ವಿಚಾರದಲ್ಲಿ ಮತ್ತು ಈ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದಿಂದ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರನ್ನು, ಎಲ್ಲ ವಯಸ್ಸಿನ ಜನರನ್ನು ಸೇರಿಸಿಕೊಂಡು ಅತ್ಯಂತ ಆಕರ್ಷಕವಾಗಿ ಒಂದು ಮ್ಯಾರಥಾನ್ ಓಟವನ್ನು ನಡೆಸುವ ಮೂಲಕ ಆಯೋಜಿಸಲಾಗ್ತದೆ. ಇದು ಅತ್ಯಂತ ಆಕರ್ಷಣೀಯವಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಮ್ಯಾರಥಾನ್ಗೆ ಸಹಸ್ರ ಸಂಖ್ಯೆಯಲ್ಲಿ ಅಬಾಲ ವೃದ್ಧರಂತ ಹೇಳ್ಬೋದು ಎಲ್ಲರೂ ಭಾಗವಹಿಸಿ ಅತ್ಯಂತ ಆಕರ್ಷಣೀಯವಾಗಿ ಇದು ನಡೀತದೆ. ಇದು ಒಂದು ರೀತಿಯಲ್ಲಿ ಜನರಲ್ಲಿ ಆರೋಗ್ಯದ ಬಗ್ಗೆ, ಫಿಟ್ನೆಸ್ನ ಬಗ್ಗೆ ಮತ್ತು
ಒಂದು ಒಳ್ಳೆಯ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವೂ ಆಗಿದೆ. ಮನೋರಂಜನೆ ಮತ್ತು ಸಮಾಜದಲ್ಲಿ ಆರೋಗ್ಯ ಮತ್ತು ಒಳ್ಳೆಯ ಒಂದು ಜೀವನ ಕ್ರಮವನ್ನು ರೂಢಿಸುವಲ್ಲಿ ಇದು ಪ್ರೇರಣಾದಾಯಕವಾಗಿ ಅತ್ಯಂತ ಒಂದು ಆಕರ್ಷಣೀಯವಾದ ಕಾರ್ಯಕ್ರಮ. ಇದು ಮುಂದೆ ಕೂಡ ನಿರಂತರವಾಗಿ ನಡೆಯಲಿ ಅಂತ ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ಡ್ಯಾನ್ಸ್ ಎಲ್ಲ ಮಾಡಿದ್ರಿ? ನಾವು ಡ್ಯಾನ್ಸ್ ಅಲ್ಲ, ಅದಕ್ಕೆ ಚೇರ್ ಮಾಡಿದ್ದೀವಿ. ಬಹಳ ಅದ್ಭುತವಾದ ಕಾರ್ಯಕ್ರಮ, ಒಂದು ಅದ್ಭುತವಾದ ವಾತಾವರಣವನ್ನ ಇವತ್ತು ಉಜಿರೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮಳೆ ಬರಬೇಕು ಅನ್ನೋರು ನಾವೆಲ್ಲ. ಮಲೆನಾಡಲ್ಲಿ ಮಳೆ ಬರಬೇಕು, ಕರಾವಳಿಯಲ್ಲಿ ಮಳೆ ಬರಬೇಕು. ಮಳೆ ಯಾಕೋ ಕಮ್ಮಿ ಆಗಿದೆ ಅಂತ ಒಂದು ಸಂದರ್ಭದಲ್ಲಿ ರೈನಾಥಾನ್ ಅನ್ನುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮ, ಮಳೆಯನ್ನ ಸ್ವಾಗತ ಮಾಡಿ ನಾವು ಅದ್ರ ಜೊತೆ ಓಡುವಂತ ಕಾರ್ಯಕ್ರಮ. ಅತ್ಯಂತ ಉತ್ಸಾಹದಿಂದ ಎಲ್ಲ ಯುವಕರು ಪಾಲ್ಗೊಂಡಿದ್ದಾರೆ. ಇವತ್ತು ವಿಜಯಶಾಲಿಗಳು ಕೂಡ ಆಗಿದ್ದಾರೆ. ಯುವಕರಿಗೆ ಒಂದಿಷ್ಟು ಒಳ್ಳೆ ವೇದಿಕೆಯನ್ನ ಸೃಷ್ಟಿ ಮಾಡಿದಂತ SDM ವಿದ್ಯಾಸಂಸ್ಥೆ, ರೋಟರಿ ಕ್ಲಬ್ ಮತ್ತು ಎಲ್ಲ ಅವರ ಸಹಭಾಗಿತ್ವದಲ್ಲರಿಗೂ ನಾನು ಅಭಿನಂದನೆಯನ್ನ ತಿಳಿಸ್ತೇನೆ. ಆಲ್ ದ ಬೆಸ್ಟ್. ಸ್ವಲ್ಪ ಓಡಿದ್ರಾ? ನಾವು ಓಡ್ಲಿಲ್ಲ, ನಾವೆಲ್ಲ ಅದನ್ನ ಫ್ಲಾಗ್ ಆಫ್ ಮಾಡೋದ್ರಲ್ಲಿ ಸಹಾಯ ಮಾಡಿದ್ವಿ. ಥ್ಯಾಂಕ್ ಯು. ವಿದ್ಯಾರ್ಥಿಗಳು ಇದ್ರು, ನೀವು ಓಡಿದ್ರಿ ಅಂತ ಅನ್ಸುತ್ತೆ. ಒಂದು ತುಂಬಾ ಖುಷಿ ಆಯಿತು. ನಾನು ಕೂಡ ರೋಟರಿ ಮೆಂಬರ್. ಅದರೊಟ್ಟಿಗೆ ನಮ್ಮ ಒಂದು 500 ವಿದ್ಯಾರ್ಥಿಗಳು, ಎಕ್ಸೆಲ್ ವಿದ್ಯಾಸಂಸ್ಥೆಯ 500 ವಿದ್ಯಾರ್ಥಿಗಳು ಇವತ್ತಿನ ರೈನಾಥಾನ್ನಲ್ಲಿ ಭಾಗವಹಿಸಿರುವಂಥದ್ದು. ಒಂದು ವಿದ್ಯಾರ್ಥಿಗಳಿಗೆ ಒಂದು ಯಾವಾಗಲೂ ಕೂಡ ಓದುವ ವಾತಾವರಣದೊಟ್ಟಿಗೆ ಒಂದು ಹೊರಬರುವಂಥ ಒಂದು ಅವಕಾಶ ಕೂಡ ಕೊಟ್ಟಿದ್ದೇವೆ. ಅದರೊಟ್ಟಿಗೆ ನಮ್ಮ ರೋಟರಿ ಕ್ಲಬ್ ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕಾರದೊಂದಿಗೆ ಮಾದಕ ದ್ರವ್ಯದ ವಿರುದ್ಧವಾಗಿ ನಮ್ಮ ಒಂದು ಮಕ್ಕಳು ಓದ್ ಕೂಡ ತಗೊಂಡಿದ್ದಾರೆ. ಖಂಡಿತವಾಗಿ ಕೂಡ ಯುವಜನರಿಗೆ ಒಂದು ಪ್ರೇರಣಾದಾಯಕ ಯೂತ್ಗಳಿಗೆ ಬೇಕಾದಂತಹ ಕಾರ್ಯಕ್ರಮವನ್ನು ನಮ್ಮ ರೋಟರಿ ಸಂಸ್ಥೆ ಎಲ್ಲರೊಟ್ಟಿಗೆ ಸೇರಿಕೊಂಡು ಮಾಡಿದ್ದೇವೆ. ನಮ್ಮ ಎಕ್ಸೆಲ್ ಸಂಸ್ಥೆ ಕೂಡ ಸಂಪೂರ್ಣ ಸಹಕಾರವನ್ನು ನಾವು ಕೊಟ್ಟಿದ್ದೇವೆ. ಖಂಡಿತ ಇನ್ನಷ್ಟು ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ಮೂಡಿ ಬರಲಿ. ಫಿಸಿಕಲಿ ಮತ್ತು ಮೆಂಟಲಿ ಫಿಟ್ ಅಂತ ಹೇಳುವಂಥದ್ದು ತುಂಬ ಅಗತ್ಯ ಇದೆ ಈಗ ಯುವಕರಲ್ಲಿ, ಅದರಲ್ಲಿ ಕೂಡ ಯುವಕರಲ್ಲಿ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಒಂದು ಒಳ್ಳೆಯ ಸಂದೇಶವನ್ನು ನೀಡಿದೆ. ಇನ್ನಷ್ಟು ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ತಾಲೂಕಿನಲ್ಲಿ ಬರಲಿ ಅಂತ ಹೇಳಿ ಹೇಳಿಕೊಳ್ತೇವೆ. ಮೈ ಒಪಿನಿಯನ್ ಇದು ಒಳ್ಳೆ ಇದು ಇನಿಷಿಯೇಟಿವ್. ಎರಡನೇ ಸರ್ತಿ ಇದು ರೋಟರಿ ಅವರು ಮಾಡುವಂಥದ್ದು. ಮತ್ತೆ ಇಲ್ಲಿ ಲೋಕಲ್ ಅಲ್ಲಿ ಯಾರು ಈಗ ಬ್ಯಾಂಗ್ಳೂರಲ್ಲಿ ಆಗ್ತದೆ, ಎಲ್ಲ ಕಡೆಯಲ್ಲಿ ಆಗ್ತದೆ. ಲೋಕಲ್ ಅಲ್ಲಿ ಯಾರು ಮಾಡುದಿಲ್ಲ. ಇಲ್ಲಿ ನಮ್ಮ ಇದನ್ನು ಇನ್ನೂ ಹೆಚ್ಚಾಗಿ ನೆಕ್ಸ್ಟ್ ಇಯರ್ ಅಲ್ಲಿ ಇನ್ನು ಜಾಸ್ತಿ ಜನ ಸೇರುವ ಹಾಗೆ ಮಾಡಿ ಹೊರಗಿಂದ ಇನ್ನು ಅಥ್ಲೆಟ್ಸ್ ಬರುವ ಹಾಗೆ ನಾವು ನೋಡ್ಕೋಬೇಕಷ್ಟೆ. ಏನ್ ಹೇಳ್ತೀವಿ? ರೈನಾಥಾನ್ ಬಹಳ ಒಳ್ಳೆ ಕಾರ್ಯಕ್ರಮ. ನಮ್ಗೆ ಜೀವನಕ್ಕೆ ಮಳೆ ಎಷ್ಟು ಮುಖ್ಯನೋ ನಮ್ಮೆಲ್ಲರನ್ನು ಒಟ್ಟು ಮಾಡಲಿಕ್ಕೆ ಈ ರೈನಾಥಾನ್ ಅಷ್ಟೇ ಮುಖ್ಯ. ಹಾಗೆ ಇದರಲ್ಲಿ ಮೆಸೇಜ್ ಕೂಡ ಉಂಟು, ಮಾದಕ ದ್ರವ್ಯದ ಬಗ್ಗೆ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ. ಅದು ಎಷ್ಟು ಈಗ ಮೊಬೈಲ್ ಕೂಡ ಅಷ್ಟೇ ಹಾಳಾಗ್ತಾ ಉಂಟು. ಅದರ ಬಗ್ಗೆ ಕೂಡ ಜಾಗೃತಿ ಬೇಕು. ಈ ರೈನಾಥಾನಲ್ಲಿ ನೆಕ್ಸ್ಟ್ ಇಯರಿಂದ ಮಾದಕ ದ್ರವ್ಯದೊಟ್ಟಿಗೆ ಮೊಬೈಲ್ ಅವೇರ್ನೆಸ್ ಕೂಡ ಸೇರ್ಪಡೆ ಆಗ್ತದೆ ಅಂತ ಹೇಳ್ತೇನೆ. ಈ ರೈನಾಥಾನ್ ನಮ್ಮೆಲ್ಲರನ್ನು ಒಟ್ಟು ಮಾಡಲಿಕ್ಕೆ ಒಂದು ಸಂಪರ್ಕದ ಹಾಗೆ ಆಗಿದೆ. ಇದನ್ನು ಆಯೋಜನೆ ಮಾಡಿದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೇನೆ. ತುಂಬ ಚೆನ್ನಾಗಾಯಿತು. ಇದು ನಾವು ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಒಂದು ವಿರೋಧಿ ದಿನಾಚರಣೆ ಅಂಗವಾಗಿಯೇ ಮಾಡಬೇಕು ಅಂತ ಹೇಳಿ 22ರಿಂದ 26ನೇ ತಾರೀಕು ಕಳೆದ ತಿಂಗಳು ಏನು ಆಚರಣೆ ಮಾಡಿದ್ವಿ ದೇಶಾದ್ಯಂತ, ಅದು ಆವಾಗಲೇ ಮಾಡಬೇಕು ಅಂತ ಮಾಡಿದ್ವಿ. ಬಟ್ ಇದು ರೋಟರಿ ಸಂಸ್ಥೆಯವರು ಮೊದಲನೇ ಅವರು ಪೂರ್ವ ನಿರ್ಧಾರಿತ ಒಂದು ಈ ಕಾರ್ಯಕ್ರಮ ಆಗಿರೋದ್ರಿಂದ ಅವರು ಅದನ್ನು ಇವತ್ತು ಅಂದರೆ ಜುಲೈ 12ನೇ ತಾರೀಕನ್ನು ಅಂದು ಇಟ್ಕೊಂಡಿದ್ರು. ಸೊ ನಮಗೆ ಕರೆದಿದ್ರು ಪೊಲೀಸ್ ಇಲಾಖೆ ಮತ್ತು ಇಲ್ಲಿ ರೈನಾಥಾನನ್ನು ಆಯೋಜನೆ ಮಾಡತಕ್ಕಂಥ ಏನು ರೋಟರಿ ಸಂಸ್ಥೆಯವರಿದ್ದಾರೆ, ಸ್ಥಳೀಯವಾಗಿ ಆಗಲಿ ಬೆಂಗಳೂರವರಾಗಲಿ ಮತ್ತು ವಿವಿಧ ಶಿಕ್ಷಣ ಸಮೂಹ ಸಂಸ್ಥೆಗಳು ಏನಿದೆ, ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆ ಆದಿಯಾಗಿ ಅವರೆಲ್ಲ ಇದಕ್ಕೆ ಬೆಂಬಲ ಸೂಚಿಸಿ ಕೈ ಜೋಡಿಸಿದ್ದಾರೆ. ಹಾಗಾಗಿ 2,000ಕ್ಕೂ ಹೆಚ್ಚು ಜನ ಇದರಲ್ಲಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ 4 ಕಿಲೋಮೀಟರ್ ಮತ್ತು 8 ಕಿಲೋಮೀಟರ್ ರೈನಾಥಾನ್ ಅಥವಾ ಒಂದು ಮ್ಯಾರಥಾನ್ ಥರ ಇದು ಮಳೆಗಾಲದಲ್ಲಿ ಮಾಡೋದ್ರಿಂದ ರೈನಾಥಾನ್ ಅನ್ನೋ ಅರ್ಥದಲ್ಲಿ ಮಾಡಿದ್ದಾರೆ. ಸೊ ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಯಂಗ್ಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಟ್ಟಾರೆ ಸಮಾಜಕ್ಕೆ ಒಂದು ಯುವ ಪೀಳಿಗೆಗೆ ಅದರಲ್ಲೂ ಪರಿಣಾಮಕಾರಿಯಾಗಿ ನಿಖರವಾಗಿ ನಾವು ಮಾದಕ ವಸ್ತುಗಳ ವಿರೋಧಿ ಇದ್ದೇವೆ ಅಂತ ಹೇಳಿ ಒಂದು ಸ್ಪಷ್ಟವಾದಂಥ ಸಂದೇಶ ಸಮಾಜಕ್ಕೆ ಏನು ಕೊಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಆಗಿದೆ. ತುಂಬ ಜನ ಭಾಗಿಯಾಗಿದ್ದಾರೆ. ಆ ಸಂದೇಶ ಎಲ್ರಿಗೂ ತಲುಪಿದೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೇನೆ ಕಳೆದ ತಿಂಗಳು 30ನೇ ತಾರೀಕು ನಮ್ಮ ಸರ್ಕಾರ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಗೃಹ ಮಂತ್ರಿಗಳು ಮತ್ತು ನಮ್ಮ
DG and IGP ಸಾಹೇಬರು, ನಮ್ಮ ಪೊಲೀಸ್ ಇಲಾಖೆ ಮುಖ್ಯಸ್ಥರು ಎಲ್ಲರೂ ಸೇರಿಬಿಟ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು 30ನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆ ಅಂತ. ಅವಾಗ ಅವರು ನಮಗೆ ಕರೆ ಕೊಟ್ಟು ಎಲ್ರಿಗೂ ಕೂಡ ಅವರು ಒಂದು ನಿರ್ದಿಷ್ಟವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು 2028ರ ಅಂತ್ಯದ ಒಳಗಾಗಿ ಕರ್ನಾಟಕವನ್ನು ಸಂಪೂರ್ಣವಾಗಿ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡುವಂಥದ್ದು, ವ್ಯಸನ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಿ ಅದಕ್ಕೆ ಅಣಿಯಾಗಿ ಪ್ರತಿನಿತ್ಯ ಅದರಿಗೆ ತೊಡಗಿಸ್ಕೊಳ್ಬೇಕು ಅಂತ ಸರ್ಕಾರ ನಮಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದರ ಅಧೀನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ರೈನೋಥಾನ್ ಕೂಡ ಒಂದು ಬೇಡ ಬ್ರೋ ಅಂತ ತಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ಅವರೆಲ್ಲ ಹೇಳಿದ್ದಾರೆ, ಎಲ್ಲ ಯುವ ಸಮುದಾಯದವರು ನಿರ್ದಿಷ್ಟವಾಗಿ ಯಾರು ಡ್ರಗ್ಸ್ ಸೇವನೆ ಮಾಡುವಂಥದ್ದು ಅದೆಲ್ಲ ಬೇಡ, ಯಾರಾದರೂ ಅಂಥವ್ರು ಮಾಡೋದಿದ್ರೆ ನಾವು ಅದರಿಂದ ದೂರ ಇರ್ತೀವಿ, ಅದಕ್ಕೆ ಬೇಡ ಬ್ರೋ ಅನ್ನುವಂಥದ್ದು ಒಂದು ಸಂಕಲ್ಪ. ಇನ್ನೊಂದು ಬಹಳ ಪ್ರಮುಖವಾದಂಥ ಸಂಕಲ್ಪ ಅಂದರೆ ರೈಸ್ ಅನ್ನುವಂಥ ಅವರು ನಮಗೆ ಧ್ಯೇಯ ವಾಕ್ಯವನ್ನು ಕೊಟ್ಟಿದ್ದಾರೆ. ರೈಸ್ ಅಂದರೆ RISC ಅಂತ. ಪ್ರತಿಯೊಂದು ಶಬ್ದಕ್ಕೆ ಅದರದೇ ಆದಂಥ ಅಂತರ್ಗರ್ಭಿತ ಮತ್ತು ಬಹಳ ಒಂದು ಪ್ರಮುಖವಾದಂಥ ಅರ್ಥ ಇದೆ. R ಅಂದರೆ ನೀವು ರೆಫ್ಯೂಸ್ ಅಂತ, ಅಂದರೆ ಎಲ್ಲ ಸಮುದಾಯದವರು ಸಾಮೂಹಿಕವಾಗಿ ನಾವು ಈ ಡ್ರಗ್ಸನ್ನು ರೆಫ್ಯೂಸ್ ಮಾಡ್ತೀವಿ, ನಾವು ಅದನ್ನು ತಗೊಳ್ಳಲ್ಲ ಅನ್ನುವಂಥದ್ದು ಒಂದು ಸಂದೇಶ. ಮತ್ತು I ಅಂತಂದರೆ ಇನ್ಫಾರ್ಮೇಷನ್. ಇದರಲ್ಲಿ ಯಾರ್ಯಾರು ಭಾಗಿಯಾಗಿರ್ತಾರೆ ಅವ್ರನ್ನ ಗುರುತಿಸಿ ಅವ್ರ ಬಗ್ಗೆ ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಮಾಡ್ತಕ್ಕಂಥವ್ರಿಗೆ ಮಾಹಿತಿ ಕೊಟ್ಟು ದಾಳಿ ಮಾಡಿ ಅದನ್ನು ಸಂಪೂರ್ಣವಾಗಿ ಬುಡ ಸಮೇತ ಕಿತ್ತು ಹಾಕ್ತಕ್ಕಂಥದ್ದು, ಮಾಹಿತಿ ಕೊಡೋದು I. ಆಮೇಲೆ ಅದರ ಜೊತೆಗೆ S ಅಂದರೆ ಸಪೋರ್ಟ್. ಎಲ್ಲ ಯಾರ್ಯಾರು ಇದರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಪ್ರತಿಯೊಬ್ಬರಿಗೂ ಅದನ್ನು ಸಪೋರ್ಟನ್ನು ಮಾಡಿಬಿಟ್ಟು ಈ ವ್ಯಸನ ಮುಕ್ತ ಕರ್ನಾಟಕ ಮಾಡೋ ನಿಟ್ಟಿನಲ್ಲಿ ದಾಪುಗಾಲ ಆಗ್ತಕ್ಕಂಥದ್ದು. ಕೊನೆಯದಾಗಿ E ಅಂದರೆ ಎಂಪವರ್ ಮಾಡೋದು. ಯಾರ್ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ವಿ ಶುಡ್ ಬಿ ಎಂಪವರ್ಡ್. ಅವ್ರಿಗೆ ನಾವು ಸಶಕ್ತರನ್ನಾಗಿ ಮಾಡಬೇಕು. ಮುಂಬರೋ ದಿವಸದಲ್ಲಿ ಎಲ್ಲ ಕಡೆ ನಾವು ಇದನ್ನು ಡ್ರಗ್ ಫ್ರೀ ಆಗಿ ಮಾಡಿ ನಮ್ಮ ಯುವ ಪೀಳಿಗೆಯನ್ನು ಉಳಿಸೋದ್ರ ಜೊತೆಗೆ ಅವ್ರನ್ನ ಸಕ್ರಿಯವಾಗಿ ಒಂದು ದೇಶದ ಒಂದು ಒಳ್ಳೆಯ ಕೆಲಸಕ್ಕಾಗಿ ಸತ್ಕಾರ್ಯಕ್ಕಾಗಿ ಬಳಸ್ಕೊಂಡು ಆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಯಾರಿಂದ ಮಾಡೋಕ್ಕೆ ಸಾಧ್ಯ? ಸ್ವಾಸ್ಥ್ಯ ಒಂದು ಯುವ ಪೀಳಿಗೆಯಿಂದ ಮಾತ್ರ ಸಾಧ್ಯ. ಅದು ಡ್ರಗ್ ಫ್ರೀ ಆದಾಗ ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ ಅಂದ್ಕೊಂಡು ಅಂಥ ಒಂದು ಮಹತ್ ಕಾರ್ಯವನ್ನು ಇಟ್ಕೊಂಡು ಎಲ್ಲ ಸಂಸ್ಥೆಯವರು ಕೈ ಜೋಡಿಸಿ ರೈನೋಥಾನನ್ನು ಮಾಡಿದ್ದಾರೆ. ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿ 4 ಕಿಲೋಮೀಟರ್ ಕ್ಯಾಟಗರಿಯಲ್ಲಿ ಆರಂಭದಿಂದ ಅಂತ್ಯದವರೆಗೂ ಓಡಿ ನಮ್ಮ ಇಲಾಖೆ ವತಿಯಿಂದ ಬೇರೆ ಬೇರೆ ಅಧಿಕಾರಿಗಳೆಲ್ಲ DSP ಅವರು ಆದಿಯಾಗಿ ಇನ್ಸ್ಪೆಕ್ಟರ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ತುಂಬ ಯಶಸ್ವಿಯಾಗಿ ಇದು ನಡೆಸಿದ್ದೀವಿ. ಇದು ಇಲ್ಲೇ ನಿಲ್ಲೋದಿಲ್ಲ, ಮುಂಬರೋ ದಿವಸ ಇದು ಯಥೇಚ್ಛವಾಗಿ ನಡ್ಕೊಂಡು ಸಂಪೂರ್ಣವಾಗಿ ನಾವು ಡ್ರಗ್ ಫ್ರೀ ಕರ್ನಾಟಕ ಮಾಡೋವರೆಗೂ ಈ ಸಂಕಲ್ಪ ಮುಂದುವರಿತದೆ. ಇದನ್ನು ತಾವು ಕೂಡ ಎಲ್ರಿಗೂ ಪ್ರಚುರಪಡಿಸಿ ತಾವು ತಮ್ಮ ಒಂದು ಅಳಿಲು ಸೇವೆಯನ್ನು ಮಾಡಿ ಡ್ರಗ್ ಫ್ರೀ ಕರ್ನಾಟಕಕ್ಕೆ ತಮ್ಮ ಒಂದು ಕೊಡುಗೆಯನ್ನು ನೀಡಬೇಕಾಗಿ ಪೊಲೀಸ್ ಇಲಾಖೆ ವತಿಯಿಂದ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ರೈನೋಥಾನ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗಿದೆ. ತುಂಬ ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ನೂ ಆಗಿದೆ, ಆದರೆ ಇವತ್ತು ಬೆಳಗ್ಗೆ ಎದ್ದು ಈ ಪ್ರೋಗ್ರಾಮ್ ಬರ್ಬೇಕಾದ್ರೆ ಅನಿಸ್ತು, ಎಷ್ಟು 2-3 ದಿವಸ ಹಿಂದೆ ಆದಂಗೆ ಇದೆಯಲ್ಲ ಅಂತ ಅನಿಸ್ತು. ಅಷ್ಟು ಬೇಗ ಕಾಲ ಕಳೀತು. ಇವತ್ತು ಈ ಸಲ ಈ ಒಂದು ಥೀಮ್ ತುಂಬಾ ಚೆನ್ನಾಗಿದೆ. ಸೇ ನೋ ಟು ಡ್ರಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ದು ಇಂಡಿಯಾ ಇಸ್ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಇಲ್ಲಿ ಯಂಗ್ಸ್ಟರ್ಸ್ ತುಂಬಾ ಜಾಸ್ತಿ ಇದ್ದಾರೆ. ಅವರು ಡ್ರಗ್ಸ್ ಗೆ ಲೋನ್ ಆಗಬಾರ್ದು, ಅದಕ್ಕಿಂತ ದೂರ ಇಡ್ಬೇಕು ಅನ್ನೋದೊಂದು ಒಳ್ಳೆ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ತುಂಬಾ ಯಂಗ್ಸ್ಟರ್ಸ್ ಬಂದಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಇತ್ತು. ಇದರಿಂದ ಗೊತ್ತಾಗುತ್ತೆ ಏನಂದ್ರೆ ಯಂಗ್ಸ್ಟರ್ಸ್ ಸರಿಯಾಗಿ ದಾರಿ ತೋರಿಸಿದ್ರೆ, ಸರಿಯಾಗಿ ಅವ್ರಿಗೆ ಅವೇರ್ನೆಸ್ ಕೊಟ್ರೆ ಡೆಫಿನೆಟ್ಲಿ ಇದರಿಂದ ಮುಕ್ತವಾಗಿ ಒಂದು ಹೆಲ್ದಿ ಸೊಸೈಟಿ ಡೆವಲಪ್ ಆಗಕ್ಕಾಗುತ್ತೆ ಅಂತ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದ ರೋಟರಿ ಕ್ಲಬ್ನವ್ರಿಗೆ ಮತ್ತೆ ವ್ಯಾಯಾಮ್ ಜಿಮ್ ಮತ್ತೆ ಇತರ ಎಲ್ಲರವ್ರಿಗೆ ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆಯಿಂದನೂ ನಾವು ಆದಷ್ಟು ಇದಕ್ಕೆಲ್ಲ ಸಹಕಾರ ಪೂಜರ ಒಂದು ಆಶೀರ್ವಾದದಿಂದ ಹರ್ಷನ ಒಂದು ಮಾರ್ಗದರ್ಶನದಲ್ಲಿ ಮಾಡಿದ್ವಿ. ಮತ್ತೆ ನಿಮ್ಮ ಮೀಡಿಯಾ ಮಿತ್ರರಿಗೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ನೀವಿಲ್ಲ ಅಂದ್ರೆ ಏನೂ ಆಗಲ್ಲ. ನೀವು ಇಂಥ ಒಳ್ಳೆ ಒಂದು ವಿಷಯ ಜನರ ತನಕ ತಲುಪಿಸ್ತಾ ಇದ್ರಿ. ತುಂಬಾ ಧನ್ಯವಾದಗಳು. ಬಹಳ ಖುಷಿ ಆಗ್ತಾ ಉಂಟು, ಬಹಳ ಸಂತೋಷ ಆಗ್ತಾ ಉಂಟು. ನಾವು ಹೇಗೆ ನಡಿಬೇಕು ಅಂತ ಯೋಚನೆ ಮಾಡಿದ್ವಿ, ಅದಕ್ಕಿಂತ ಚೆನ್ನಾಗಿ ಈ ಕಾರ್ಯಕ್ರಮ ನಡೆದಿದೆ. ಇದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಅದು ದೇವರ ಆಶೀರ್ವಾದ, ಪೂಜ್ಯ ಕಾವಂದರ ಅಮ್ಮನವರ, ಅದೇ ರೀತಿ ಹರ್ಷಣ್ಣನವರ ಮಾರ್ಗದರ್ಶನ, ಅವರ ಒಂದು ತೋರಿಸಿದ ಪ್ರೀತಿ ನಮ್ಮ ಮೇಲೆ, ನಮಗೆ ನೀಡಿದಂತಹ ಬೆನ್ನು ತಟ್ಟಿ ನೀಡಿದಂತಹ ಪ್ರೋತ್ಸಾಹ ಬಹಳ ಮುಖ್ಯ ಆಗ್ತದೆ. ಅದೇ ರೀತಿ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ತುಂಬ ಜನ ನಮಗೆ ಸಹಕಾರ ನೀಡಿದ್ದಾರೆ. ಬಹಳ ಸಂತೋಷ.
ಸಣ್ಣ ಮಕ್ಕಳಿಂದ ಹಿಡಿದು 76 ವರ್ಷದವರವರೆಗೆ ಈ ಕಾರ್ಯಕ್ರಮದಲ್ಲಿ ಈ ಓಟದಲ್ಲಿ ಭಾಗವಹಿಸಿ ಯಾರು ಕೂಡ ಸುಸ್ತು ಅಂತ ಹೇಳ್ತಿರ್ಲಿಲ್ಲ. ಇನ್ನಷ್ಟು ಉತ್ಸಾಹದಲ್ಲೇ ಅವರೆಲ್ಲರೂ ಕೂಡ ಈಗ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬಹುಶಃ ಇದೇನೋ ದೇವರ ಒಂದು ವಿಶೇಷ ಶಕ್ತಿ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಒಂದು ಖುಷಿಯ ಕ್ಷಣ, ತೃಪ್ತಿಯ ಕ್ಷಣ ಅಂತ ಹೇಳಿ ಇದನ್ನು ಹೇಳ್ಬೋದು. ತುಂಬಾ ಉತ್ತಮವಾಗಿ ಮೂಡಿ ಬಂತು. ನಿಜವಾಗಿ ನನಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಸಾವಿರಾರು ಮಕ್ಕಳು ಒಂದು ಪ್ಲಾಟ್ಫಾರ್ಮ್ ಅಡಿಯಲ್ಲಿ ತಮ್ಮ ಖುಷಿಯನ್ನು ಹಂಚಿಕೊಳ್ಳಿಕ್ಕೆ ಈ ಮ್ಯಾರಥಾನ್ ಅನ್ನುವಂಥ ಒಂದು ಕಾರ್ಯಕ್ರಮ, ಈ ರೇನಿತಾನದಲ್ಲಿ ಮಳೆಗಾಲದಲ್ಲಿ ಮಳೆ ಬರಲಿಲ್ಲ ಅಂದ್ರೂ ಈ ಮಳೆಯ ವಾತಾವರಣ ಇರುವಂಥ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಚೆನ್ನಾಗಿ ವ್ಯವಸ್ಥೆ ಮಾಡಿದಾರಲ್ಲ ರೋಟರಿ ಕ್ಲಬ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಧನಂಜಯ ರಾವ್ ಮತ್ತು ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಬೇಕು. ಬಹಳ ಉತ್ತಮವಾಗಿ ಮೂಡಿ ಬಂತು ಈ ಕಾರ್ಯಕ್ರಮ. ನಾನು ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷನಾಗಿ ಈ ಮಾತನ್ನ ಬಹಳ ಅದ್ದೂರಿಯಾಗಿ ಬಹಳ ವೈಭವಪೂರ್ಣವಾಗಿ ರೈನಾಥನ್ 2026 ಮುಕ್ತಾಯಗೊಂಡಿದೆ. ಬಹಳ ವಿಶೇಷವಾದಂತಹ ರೀತಿಯಲ್ಲಿ ರೈನಾಥನ್ 2026 ಮುಕ್ತಾಯ ಆಗಿದೆ. ಜೊತೆಗೆ ಪ್ರತಿಯೊಬ್ಬರು ಕೂಡ ರೈನಾಥನ್ನಲ್ಲಿ ಓಡಿ ಖುಷಿಯನ್ನ ಅನುಭವಿಸ್ತಾ ಇದ್ದಾರೆ. 8 ಕಿಲೋಮೀಟರ್ ಮತ್ತು 4 ಕಿಲೋಮೀಟರ್ ಓಡಿದಂತಹ ಹಲವರದ್ದು ಸ್ಫೂರ್ತಿಯ ಕಥೆಯಾಗಿದೆ.